ಕರಾವಳಿಯಲ್ಲಿ ದೈವಗಳಿಗೆ ವಿಶೇಷ ಸ್ಥಾನಮಾನವಿದೆ. ಆಗಾಗ ಇಲ್ಲಿ ದೈವಗಳು ಪವಾಡ ನಡೆಸಿ ತಮ್ಮ ಇರುವಿಕೆಯನ್ನ ಸಾಬೀತುಪಡಿಸಿದ ಅದೆಷ್ಟೋ ಉದಾಹರಣೆಗಳಿವೆ. ಇಂತಹದ್ದೇ ಎಲ್ಲರನ್ನ ದಿಗ್ಭ್ರಮೆಗೊಳಿಸುವ ಘಟನೆಯೊಂದು ಉಡುಪಿಯ ಕೊಚಕೊಳ್ಳಿಯಲ್ಲಿ ನಡೆದಿದೆ. ಇಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕರಾವಳಿಯಲ್ಲಿ ದೈವಗಳಿಗೆ ವಿಶೇಷ ಸ್ಥಾನಮಾನವಿದೆ. ಆಗಾಗ ಇಲ್ಲಿ ದೈವಗಳು ಪವಾಡ ನಡೆಸಿ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿದ ಅದೆಷ್ಟೋ ಉದಾಹರಣೆಗಳಿವೆ. ಇಂತಹದ್ದೇ ಎಲ್ಲರನ್ನ ದಿಗ್ಭ್ರಮೆಗೊಳಿಸುವ ಘಟನೆಯೊಂದು ಉಡುಪಿಯ ಕೊಚಕೊಳ್ಳಿಯಲ್ಲಿ ನಡೆದಿದೆ. ಹಲವಾರು ಶತಮಾನಗಳಿಂದ ಕೊಚಕೊಳ್ಳಿಯಲ್ಲಿ ಬಬ್ಬುಸ್ವಾಮಿ ದೈವಸ್ಥಾನವಿತ್ತು. ಆದರೆ ಕಾಲಕ್ರಮೇಣ ಅಜೀರ್ಣಾವಸ್ಥೆಗೆ ತಲುಪಿ ಭೂಗರ್ಭ ಸೇರಿಕೊಂಡಿತ್ತು. ಈ ಹಿನ್ನೆಲೆ ಊರಿನ ಜನರೆಲ್ಲ ಒಟ್ಟಾಗಿ ಬಬ್ಬುಸ್ವಾಮಿ ದೈವಸ್ಥಾನದ ಮರು ನಿರ್ಮಾಣಕ್ಕೆ ಮುಂದಾಗುತ್ತಾರೆ. ಅದರಂತೆ ಪ್ರಶ್ನೆ ಚಿಂತನೆ ನಡೆಸಿ ದೈವದ ಅಪ್ಪಣೆಯ ಮೇರೆಗೆ ನೆಲವನ್ನು ಅಗೆದಾಗ ನೆರೆದಿದ್ದವರಿಗೆಲ್ಲರಿಗೂ ಆಶ್ಚರ್ಯಕಾರಿ. ಸುಗಿತೊಂಡೇ ಉಡಲ ಭಕ್ತಿದಾಗೇನುಡೇ ಮೈಮೆದ ಬಬ್ಬುನು ಸುಗಿತೊಂಡೇ ಉಡಲ ಭಕ್ತಿದಾಗೇನುಡೇ. ಇದಕ್ಕೆ ಕಾರಣ ಶತಮಾನಗಳಿಂದ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಬಬ್ಬುಸ್ವಾಮಿಯ ವಿಗ್ರಹಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಆಭರಣಗಳು ಪತ್ತೆಯಾಗಿತ್ತು. ಹೌದು, ದೈವದ ಅಪ್ಪಣೆಯ ಮೇರೆಗೆ ನೆಲ ಅಗೆದಾಗ ಬಬ್ಬುಸ್ವಾಮಿಯ ಪಂಚಲೋಹದ ವಿಗ್ರಹ ಹಾಗೂ ದೈವಕ್ಕೆ ಸಂಬಂಧಪಟ್ಟ ಪುರಾತನ ಆಭರಣಗಳು ಪತ್ತೆಯಾಗಿವೆ. ಈ ಘಟನೆ ದೈವದ ಇರುವಿಕೆಯನ್ನು ಸಾಬೀತುಪಡಿಸಿದ್ದು ಆಸ್ತಿಕರ ನಂಬಿಕೆಯ ಬುಡವನ್ನ ಮತ್ತಷ್ಟು ಬಲಪಡಿಸಿದೆ. ಸದ್ಯ ಊರಿನ ಜನರು ಪವಾಡ ಪುರುಷ ಬಬ್ಬುಸ್ವಾಮಿಯ ಕಾರಣಿಕಕ್ಕೆ ತಲೆಬಾಗಿ ದೈವಸ್ಥಾನದ ಪುನರುತ್ಥಾನಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ. ರಾಜ್ಯಮಾತನ ಕಮಿಟಿ ಉಭಯ ಬುಳ್ಳಿ ಭಕ್ತರು ಗ್ರಾಮಕ್ಕೆ ಆವರ್ತಕವೇ ಹೋಗು ಬಾಡಿಗರ ಬದಿ ಬರಿ ಬರೋಣ.